ಸುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಕುಡ್ಲಡು ಸಿಐಟಿಯು ಪ್ರತಿಭಟನೆ. ಕೇಂದ್ರ ಸರ್ಕಾರ ಅದಾನಿ ಮೋದಿ ಸರ್ಕಾರ ಆವೊಂದುಂಡು ಸುನಿಲ್ ಕುಮಾರ್ ಬಜಾಲ್. ಸ್ಮಾರ್ಟ್ ಸಿಟಿ ಯೋಜನೆಡು ಕುಡ್ಲಡು ಒಟ್ರಾಸಿ ಗರ್ತುಪಾಡ್ದು ಸಮಸ್ಯೆ. ಹೈಕೋರ್ಟ್ ಕಾಮಗಾರಿಗೆ ತಡೆಪು ಪಾಡ್ನಿಡ್ದವರ ನನಲಾರ್ತು ಕಷ್ಟ ಒಂದು ವರದಿ. ಪಾಂಡೇಶ್ವರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಮಿನ್ನದನ. ಓಡುಲೆಗ ನೀರ್ ಸಾಗವ್ನ ಕೆಲಸ ಮಲ್ತೊಂದು ಕಡಲ್ ಅಪಾಯದ ಪೊರ್ತುಡು ಜೀವ ರಕ್ಷಣೆ ಮಲ್ಪುನ ಈಶ್ವರ್. ಸರಕಾರಿ ಕೆಲಸಗೂ ಸಹಾಯ ಆಪುನ ಈಶ್ವರ್ಯಗೂ ಸರಕಾರದ ಸಹಾಯ ಅಗತ್ಯ ಒಂದು ವರದಿ. ವಾರ್ತೆದ ವಿವರ. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಆಡಳಿತ ವಿರುದ್ಧ ಶುಕ್ರವಾರ ಕುಡ್ಲಡು ಸಿಐಟಿಯು ನಿಲೆಟ್ ಪ್ರತಿಭಟನೆ ನಡಪಾಯಿರ. ಮಿನಿ ವಿಧಾನಸೌಧದ ಎದುರು ನಡಪಾಯಿನ ಪ್ರತಿಭಟನೆಡು ಸುನಿಲ್ ಕುಮಾರ್ ಬಜಾಲ್, ವಸಂತ ಆಚಾರಿ, ವಾಸುದೇವ ಉಚ್ಚಿಲ, ಬಾಲಕೃಷ್ಣ ಶೆಟ್ಟಿ ಇಂಚ ನಾಯಕಿಯರು ಪಾಲ್ಗೊಂಡಿರ. ನರೇಂದ್ರ ಮೋದಿ ದುಂಬಾಳ್ತಿದ ಕೇಂದ್ರ ಸರ್ಕಾರ ಕಾರ್ಮಿಕ ರೈತ ವಿರೋಧಿ ನೀತಿಡು ಪೋವೊಂದುಂಡು ದೂರ್ದು ಆಡಳಿತದ ವಿರುದ್ಧ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಶುಕ್ರವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಂಡು. ಎಲ್ಲಾ ಜನರಿಗೆ 7,500 ನೇರ ನಗದು ನೀಡಿರಿ. ಎಲ್ಲಾ ರೀತಿಯ ಖಾಸಗೀಕರಣವನ್ನ ನಿಲ್ಲಿಸಿರಿ. ಎಲ್ಲಾ ರೀತಿಯ ಖಾಸಗೀಕರಣವನ್ನ ನಿಲ್ಲಿಸಿರಿ. ಈ ಪೊರ್ತುಡು ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯಂತರ ಸುನಿಲ್ ಕುಮಾರ್ ಬಜಾಲ್ ಪಾತಿರ್ದು ಕೇಂದ್ರ ಸರ್ಕಾರ ರೈತ ಕಾರ್ಮಿಕ ವಿರೋಧಿ ಆದುಂಡು ಕೃಷಿ ಶಾಸನ ಬೊಕ್ಕ ಖಾಸಗೀಕರಣ ಬಗೆಟ್ ಏವ್ರ ತೋಜಾಯಿರು. ರೈತ ಕಾರ್ಮಿಕ ವಿರೋಧಿ ಕೃಷಿ ಮಸೂದೆ ಬೊಕ್ಕ ಕರೆಂಟ್ ಮಸೂದೆಳಿಗೂ ಪಿರ ದೆಪ್ಪೊಡು ಖಾಸಗೀಕರಣ ತಡೆಪೊಡು ಮಾತಾ ಬಡವೇರ್ನ ಕುಟುಂಬಳಿಗೂ ತಿಂಗುಲಿಗೂ 7,000 ರೂಪಾಯಿ ಬೊಕ್ಕ 10 ಕಿಲೋ ತಿನಸು ಧಾನ್ಯಳಿನ ಪಟ್ಟೊಡೆದು ಪ್ರತಿಭಟನೆ ಒತ್ತಾಯ ಮಾಡ್ತಾರೆ. ರೈತರು ಮತ್ತು ಕಾರ್ಮಿಕರನ್ನ ಬೀದಿ ಪಾಲು ಮಾಡಿ ಈ ದೇಶವನ್ನ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಇವತ್ತು ದಳ್ಳಾಳಿ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದರ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ ಬಂಧುಗಳೇ. ಅದರ ಜೊತೆಗೆ ಇವತ್ತು ಲಾಕ್ಡೌನ್ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ಜನರಿಗೆ ಉದ್ಯೋಗ ಇಲ್ಲ, ಆದಾಯ ಇಲ್ಲ. ಇಂಥ ಸಣ್ಣ ಸರ್ಕಾರ ಏನಾದರೂ ಕೊಡಬೇಕಿತ್ತು, ಇವತ್ತು ಏನೂ ಕೊಟ್ಟಿಲ್ಲ. ನಾವು ಹೇಳ್ತಾ ಇದ್ದೇವೆ, ಇವರಿಗೆ 7,500 ರೂಪಾಯಿ ಪ್ರತಿ ಕುಟುಂಬಕ್ಕೂ ನಗದು ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಇವತ್ತು ದಿನ ತೆಗೆಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ, ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ, ಉದ್ಯೋಗ ಇಲ್ಲ. ಆದ್ರಿಂದ 7,500 ರೂಪಾಯಿಯನ್ನ ನಗದು ವರ್ಗಾವಣೆಯನ್ನು ಪ್ರತಿ ಕುಟುಂಬಕ್ಕೆ ಕೊಡಬೇಕು ಮತ್ತು ಅವರಿಗೆ ಉದ್ಯೋಗ ಕೊಡಬೇಕು. ಸಿಐಟಿಯು ರಾಜ್ಯ ಒತ್ತು ಗುರುಕಾರ್ಯರು ವಸಂತಾಚಾರಿ, ಸಿಐಟಿಯು ಜಿಲ್ಲಾ ಗುರುಕಾರ್ಯರು ಬಾಲಕೃಷ್ಣ ಶೆಟ್ಟಿ, ರೈತ ಸಂಘ ಜಿಲ್ಲಾ ನಾಯಕರು ವಾಸುದೇವ ಉಚ್ಚಿಲ, ಸಿಐಟಿಯು ಜಿಲ್ಲಾ ನಾಯಕರಾಯಿನ ಪದ್ಮಾವತಿ ಶೆಟ್ಟಿ, ಜಯಂತ ನಾಯ್ಕ್, ಜಯಂತಿ ಶೆಟ್ಟಿ, ಭಾರತಿ ಬೋಳಾರ, ಬಾಬು ದೇವಾಡಿಗ, ಜಯಲಕ್ಷ್ಮಿ ದಿನೇಶ್ ಶೆಟ್ಟಿ, ವಿಲಾಸಿನಿ, ಜನಾರ್ದನ ಕುತ್ತರ್ ಪಾಲ್ಗೊಂಡಿರು. ಅಭಿವೃದ್ಧಿ ಕೆಲಸಗೂ ಏರ್ನಲ ವಿರೋಧ ಒಪ್ಪುಜಿ ಆಂಡ ಒಂಜೇ ಪೊರ್ತುಡು ಕುಡ್ಲ ನಗರುಡು ಮಾತಾ ಕಡೆಟ್ಲ ಗರ್ತ್ ಪಾಂಡ ಮನಿಪಂದೆ ಕೊಲ್ಲುವೆರ. ಕುಡ್ಲ ಸ್ಮಾರ್ಟ್ ಸಿಟಿ ಯೋಜನೆದ ಕಾರ್ಯಗೂ ಹೈಕೋರ್ಟ್ ತಡೆಪು ಪಾಡ್ನಿಡ್ದವ್ರ ಭಾರಿ ಸಮಸ್ಯೆ ಎದುರಾತನ. ಕಾಮಗಾರಿ ಉಂಟುದು ಪಾಕ ದಿನ ಆತನ. ಸ್ಮಾರ್ಟ್ ಸಿಟಿ ಯೋಜನೆ ಕುಡ್ಲಡು ಒಟ್ರಾಸಿ ಗರ್ತ್ ಪಾಡ್ದು ಭಾರಿ ಕಷ್ಟ ಕೊಡ್ತಿರು. ಗಾಡಿಲೇನು ಕೊನಪುನಂಚಲ ಇಜ್ಜಿ ಜನಕುಲು ನಡ್ತೊಂದು ಪೋಪುನಂಚಲ ಇಜ್ಜಿ ಅವಸ್ಥೆನೆ ಮಾರಾಯರ ಎಂದು ಪನ್ಪುನಂಚ ಆತಂಡು. ಅಭಿವೃದ್ಧಿ ಕೆಲಸಗೂ ಏರ್ನಲ ಇರೋದ ಇಜ್ಜಿ ಅವು ಎಡ್ಡೆ ಕೆಲಸ ಅಂದು ಒತ್ತೊನ್ವೇರು ಆಂಡ ಸಾರ್ವಜನಿಕರಿಗೂ ಒರಡು ತೊರಡನೆ ಮಾತಾ ಕಡೆಟ್ಲ ಕಷ್ಟ ಕೊರುಂಡ ಮನಿಪಂದೆ ಕೊಲ್ಲಾಯರು ಎತ್ತೆ ಈ ವಿಚಾರಡು ಕೋರ್ಟ್ ಪೊಗ್ಗೊಡಾದು ವೈತುಂಡು. ಘನತ್ಯಾಜ್ಯ ಇಲೆವಾರಿ ನಿಯಮಲು 2014 ಇಂದೆತ್ತ ಪಾಲನೆ ಆಪುನೆಡೆ ಮೊಟ್ಟ ಕುಡ್ಲ ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಕಾಮಗಾರಿಗಳನ್ನು ಉಂತಾವಡುಂದು ಹೈಕೋರ್ಟ್ ಸೂಚನೆ ಕೊಡ್ತುಂಡು. ತ್ಯಾಜ್ಯೋಲಿನ ನಿರ್ವಹಣೆ ಸರಿ ಇಜ್ಜಿಂದು ಕೋರ್ಟ್ ಏವ್ರ ತೋಜಾದುಂಡು. ತಾತ್ಕಾಲಗೂ ಮಾತಾ ಕಾಮಗಾರಿಲು ಉಂತುದುಂಡು. ಕೋರ್ಟ್ ಈ ರೀತಿ ತಡೆಪು ಪಾಡಿಂಡ ಅಭಿವೃದ್ಧಿ ಕೆಲಸ ಪಿರ ಪೋಪುಣಂದು ಸಾಮಾಜಿಕ ಕಾರ್ಯಕರ್ತರು ಪಂತಿರು. ನಾಗರಿಕ ಹಿತರಕ್ಷಣಾ ಸಮಿತಿದ ಹನುಮಂತ ಕಾಮತ್ ಈ ಬಗೆಟ್ಟು ಪಾತಿರ್ತಿರು. ರಥಬೀದಿಯಲ್ಲಿ ಬರುವ ತಿಂಗಳಿನಲ್ಲಿ ರಥೋತ್ಸವ ಇದೆ. 5 ದಿವಸ ರಥೋತ್ಸವ, 1 ದಿವಸ ಅಲ್ಲಿ ಓಕ್ಲಿ ಇದೆ. ಅಲ್ಲಿ ಕಾಮಗಾರಿಗಳು ಒಂದು ಅರ್ಧ ಮುಕ್ಕಾಲು ಆಗಿರುವಂಥದ್ದು.
ಅದು ಆಗದಿದ್ದರೆ 25,000 ರಿಂದ 35,000 ಜನ ಬರುವಂಥ ಈ ಒಂದು ರಥೋತ್ಸವ ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ? ಅದೇ ರೀತಿ ನಮ್ಮ ಮಂಗಳೂರಿನ ಹೃದಯ ಭಾಗ ಹಂಪನಕಟ್ಟೆಯಲ್ಲಿ ಕೂಡ ಕಾಮಗಾರಿ ನಿಂತಿದೆ. ಇಲ್ಲಿ ಒಂದನೇದ್ದು ನಾವು ಜನರು ಇಲ್ಲಿ ಕಾಮಗಾರಿ ನಡೀತಾ ಇಲ್ಲ, ಇಲ್ಲಿ ಸ್ಲೋ ಆಗ್ತದೆ, ಇದ್ದಲ್ಲೆಲ್ಲ ಅಗುದು ಹಾಕಿದ್ದಾರೆ ಹೇಳಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಕೋರ್ಟು ಈ ರೀತಿ ಇದಕ್ಕೆ ಸ್ಟೇ ಕೊಟ್ಟರೆ ಮಾಡೋದು ಏನು? ನಂತರ ಏನಾಗ್ತದೆ, ಈಗ ವೆಕೆಟ್ ಆದ ಕೂಡಲೇ ಅದು ಏನು ಕಾರ್ಯಕ್ರಮ ಇದೆ ಹೇಳುವಾಗ ಒಂದು ಅರ್ಜೆಂಟಿನಲ್ಲಿ ಮಾಡಿದಾಗ ಮತ್ತೆ ಕಳಪೆ ಕಾಮಗಾರಿ ಹೇಳೋದು, ಇದೆಲ್ಲ ಬೇಕಾ? ನ್ಯಾಯಾಧೀಶರುಗಳು ಕೂಡ ಭಾಳಷ್ಟು ಆಲೋಚನೆ ಮಾಡಬೇಕು. ಇನ್ನು ಈಗ ಸಮಸ್ಯೆ ಇರುವುದೆಂಥದ್ದು, ಏನು ಕಾಮಗಾರಿ ಮಾಡುವಾಗ ರಸ್ತೆಯ ಡಾಮರಿದ್ದು ವೇಸ್ಟ್, ಕಾಂಕ್ರೀಟ್ ವೇಸ್ಟನ್ನು ನೀವು ಇದ್ದಲ್ಲಿ ಡಂಪ್ ಮಾಡ್ತೀರಿ, ಅದಕ್ಕೆ ಒಂದು ವ್ಯವಸ್ಥೆ ಬೇಕು ಹೇಳುವಂಥದ್ದು. ಇನ್ನು ಹೊಸದಾಗಿ ನೀವು ಅಗದು ಡಾಮರ್ ಪೀಸ್, ಕಾಂಕ್ರೀಟ್ ಪೀಸ್ ಕಾಮಗಾರಿಯನ್ನು ನಿಲ್ಲಿಸಬೇಕು. ಆಲ್ರೆಡಿ ಆಗಿ ಮುಂದುವರಿತಿರುವಂಥ ಏನು ಫುಟ್ಪಾತ್ ರಚನೆ, ಟೈಲ್ಸ್ ಹಾಕೋದು, ಪೈಪ್ ಹಾಕೋದು ಅದನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಿತ್ತು. ಇದು ನಮ್ಮ ಒಂದು ಎಂತ ಹೇಳ್ತಾರೆ, ನಾವು ನಮ್ಮ ನಸೀಬು ಒಳ್ಳೆ ಇಲ್ವಾ ಏನು? ಈ ರೀತಿ ಮಾಡೋದು ಸರಿಯಲ್ಲ. ಕಾಮಗಾರಿ ಉಂತಾಯಿ ನಡೆದ ಬೊಕ್ಕ ಅವೇನು ಕೂಡ ಶುರು ಮಲ್ಪರೆ ಕಷ್ಟ ಆತನೆಂದು ಆ ವಿಚಾರಣು ಕೋರ್ಟದ ಗುಮನಗು ಕನತದು ಕೂಡ ಕೆಲಸ ಶುರು ಮಲ್ಪರೆ ಪ್ರಯತ್ನ ಸಾಗದಂಡು ಬೇಗ ಕಾಮಗಾರಿಲು ಕೂಡ ಶುರು ಹಾಕೊಂಡು ಸರ್ಕಾರದ ಕಡೆದು ಪೂರಾ ಸರಿ ಮಲ್ಪರೆ ಪ್ರಯತ್ನ ಮಲ್ಪುವಂದು ಪನ್ಪೆರು ಶಾಸಕರು ವೇದವ್ಯಾಸ ಕಾಮತ್. ಇವತ್ತು ಹೈಕೋರ್ಟ್ ಆದೇಶವನ್ನು ನೀಡಿದ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆದೇಶವು ಬಂದಿದೆ. ಕೋರ್ಟಿನ ಏನು ಆದೇಶವಿದೆ ಅದನ್ನು ನಾವು ಅಕ್ಷರಶಃ ಪಾಲಿಸ್ತೇವೆ. ಮತ್ತು ಮಹಾನಗರ ಪಾಲಿಕೆಯ ವತಿಯಿಂದ ಮತ್ತು ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಂದ ಕೋರ್ಟ್ ಕೊಟ್ಟಂಥ ಆದೇಶದ ಬಗ್ಗೆ ಅದನ್ನು ಸ್ಮಾರ್ಟ್ ಸಿಟಿಯ ಮುಖಾಂತರ ನಾವು ಕರ್ನಾಟಕ ಸರ್ಕಾರದ ಮುಖಾಂತರ ಕೋರ್ಟಿಗೆ ಅದಕ್ಕೆ ಒಂದು ಬೇಕಾದಂಥ ದಾಖಲೆಗಳನ್ನು ನಾವು ಕೊಟ್ಟು ಆ ತಡೆಯಾಜ್ಞೆಯನ್ನು ಏನು ಸ್ಟೇ ಆರ್ಡ್ರನ್ನು ಅದನ್ನು ಬಿಡಬೇಕು. ಇಲ್ಲಿ ಕಾಮಗಾರಿಗಳು ಅರ್ಧದಲ್ಲಿ ಸ್ವಲ್ಪ ಹಲವು ಭಾಗದಲ್ಲಿ ಅರ್ಧದಷ್ಟು ಕಾಮಗಾರಿಗಳಾಗಿ ನಿಂತಿದೆ. ಈ ಕಾಮಗಾರಿಗಳು ಅರ್ಧದಲ್ಲಿ ನಿಂತದ್ದ ಕಾಮಗಾರಿಗಳಿಗೆ ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಈ ತೊಂದರೆ ಆಗುವ ಕಾರಣ ಮಂಗಳೂರಿನ ಜನತೆಗೆ ಮತ್ತು ಟ್ರಾಫಿಕ್ಕಿಗೆ ತೊಂದರೆ ಆಗುವಂಥದ್ದನ್ನು ಕೋರ್ಟಿನ ಜಸ್ಟಿಸ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರದ ಮುಖಾಂತರ ನಾವು ಮಾಡಿ ಅದನ್ನು ಸರಿಪಡಿಸಿ ತಕ್ಷಣ ಅದನ್ನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಸ್ಮಾರ್ಟ್ ಸಿಟಿ ಯೋಜನೆಡು ಭ್ರಷ್ಟಾಚಾರ ಉಂಡು ಜನಕುಲಿನ ಕಾಸಿನ ನಷ್ಟ ಮಂತೊಂದುಲೆರೆಂದು ಮಹಾನಗರ ಪಾಲಿಕೆದ ಎದುರು ಪಕ್ಷ ನಾಯಕರು ಅಬ್ದುಲ್ ರೌಫ್ ಈದುಂಬು ತೋರ್ತಿರು. ಅರಣ ದೂರುಗೂ ಸಾಕ್ಷಿಯಾದ ಕುಡ್ಡದ ಕಾರ್ ಸ್ಟ್ರೀಟ್ ಪುರಭವನ ಕೈತಲ ಬುಕ್ಕ ಹಂಪನಕಟ್ಟೆದ ಕಾಮಗಾರಿಲು ಉಲ್ಲ. ರಥಬೀದಿ ವೆಂಕಟರಮಣ ದೇವಸ್ಥಾನಡು 5 ದಿನದ ಜಾತ್ರೆ ನಡಪೆರ ಉಂಡು 36 ಹೆಚ್ಚು ಜನ ಅವಲು ಸೇರ್ವೆರು. ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಡ ಸಮಸ್ಯೆ ನನಲತ್ತ ಹೆಚ್ಚಾಪುಂಡು ಅಂಚಾದ ಕೋಟುಗೂ ಇನ್ನೇನು ಮಾತ ತೆರಿಪಾದು ಅಭಿವೃದ್ಧಿ ಕೆಲಸ ಸರಾಗವಾದ ನಡ್ಕೊಡಾತಂಡು. ಬೆಳ್ತಂಗಡಿ ನೆರೆಯ ಗಂಡಿ ಬಾಕಿಲ್ಡು ಜಾನ್ಸನ್ ಪನ್ಪುನ ವ್ಯಕ್ತಿ ಒರಿ ತನ್ನ ಬೊಡಿದಿ ಸೌಮ್ಯ ಫ್ರಾನ್ಸಿಸ್ ಪನ್ಪುನರೇನು ಕೀರ್ತಿನ ಬೇಜಾರದ ಸಂಗತಿ ಗುರುವಾರ ರಾತ್ರಿ ನಡೆತದನು. ರಬ್ಬರ್ ಟ್ಯಾಪಿಂಗ್ ಬೇಲೆ ಮಲ್ತೊಂದಿತ್ತಿನ ಕೇರಳ ಮೂಲದ ಈ ಇರುವೆರ್ಲ ನಿಚ್ಚಲ ಲಡಾಯಿ ಮಲ್ತೊಂದಿತ್ತೀರ. ಪರ್ನ ಪೋರ್ಸುಡು ಜಾನ್ಸನ್ ಮರತ ತುಂಡುಡು ಹಾಕದು ಬೊಡಿದಿನ ಕಿರ್ನ ಬಗಿಟ್ಟು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಬೆಳ್ತಂಗಡಿದ ಗಂಡಿ ಬಾಕಿಲ ಕೈತಲು ನೆರೆಯ ಗಂಡಿ ಬಾಕಿಲಿದ ಜಾನ್ಸನ್ ಪನ್ಪುನಾರು ಬೊಡಿದಿ ಸೌಮ್ಯ ಫ್ರಾನ್ಸಿಸ್ ಕೆರ್ತನ ಬೇಜಾರ್ಥ ಸಂಗತಿ ನಡೆತದುಂಡು. ಸೌಮ್ಯ ಫ್ರಾನ್ಸಿಸ್ 40 ವರ್ಷ ಪ್ರಾಯ ಆದಿತ್ತುಂಡು. ಪರ್ನ ಪೋರ್ಸುಡು ಈ ಸಂಗತಿ ನಡೆತದುಂಡು. ಕೇರಳ ಮೂಲದ ಜಾನ್ಸನ್ ಬೊಕ್ಕ ಸೌಮ್ಯ ಗಂಡಿ ಬಾಕಿಲಿಡು ಜಾಗೆದ್ದು ತೊಂದರು ಈರ್ವೆರ್ಲ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಲ್ತೊಂದಿತ್ತಿರು. ನೆಚ್ಚಲ ಈರ್ವೆರ್ಲ ಲಡಾಯಿ ಮಲ್ತೊಂದಿತ್ತಿರು. ಗುರುವಾರ ರಾತ್ರಿ ಈರ್ವೆರಡಲ ಲಡಾಯಿ ಆತಡು. ಈ ಪೊರ್ತುಡು ಜಾನ್ಸನ್ ಮರತ ತುಂಡುಡು ರಾತ್ರಿ ಸುಮಾರು 11 ಗಂಟೆದ ಪೊರ್ತುಡು ಪೆಟ್ಟು ಪಾಡ್ತೆ. ಊರ್ದಕುಲು ಸೇರ್ದು ಅಪಗನೆ ಸೌಮ್ಯ ಫ್ರಾನ್ಸಿಸ್ ಆಸ್ಪತ್ರೆಗೆ ಕೊಣುತ್ತೇರು. ಹೆಚ್ಚಿಗೆ ಮರ್ದಗಾದ ಕುಡ್ಲಗಲ್ಲೆ ತೊಂದು ಪೋನಾಗ ಆರು ತೀರ್ತಿರು. ಅರಣ ಸೋದರೆ ಸನೋಜ್ ಫ್ರಾನ್ಸಿಸ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿದ್ದು ಪೊಲೀಸರು ತನಿಖೆ ಮಲ್ತೊಂದಿಲ್ಲೇರು.
ಕುಡ್ಲದ ಪೊಲೀಸ್ ಕಮಿಷನರ್ನ ಕಾನೂನು ಕ್ರಮಲು ಸಾರ್ವಜನಿಕರಿಗೂ ಭಾರಿ ಮೆಚ್ಚುಗೆ ಆದಿತ್ತನಲ ಇತ್ತೆ ಬಯ್ಯ ಆಜು ಗಂಟೆ ಹಿಡಿದು ಬೊಕ್ಕ ಕಡಲ ಬರೆಟ್ಟು ಬೀಚ್ಲೆಗೂ ಜನಕ್ಲೇನು ಬುಡಿಯರ ಬಲ್ಲಿಂದ ತಡೆತಿನವು ಮಾತಿರ್ನಲ ಏವ್ರಗೂ ಕಾರಣ ಆತನ ಗುರುವಾರ ಕಮಿಷನರ್ ಶಶಿಕುಮಾರ್ ಆದೇಶದಂಚ ಮುಖ್ಯ ಬೀಚ್ಲೆಡು ಪೊಲೀಸರು ಕಾರ್ಯಾಚರಣೆ ನಡಪಾದಿರ ಕುಡ್ಲ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅಧಿಕಾರದ ಬೇರಿಕೆ ಬೊಡ್ಜಾಂದಿ ಕಾರ್ಯಾಚರಣೆ ವಿರುದ್ಧ ಕಾರ್ಯಾಚರಣೆ ಶುರು ಮಲ್ತದಿರು ಒಂದು ಸಾರ್ವಜನಿಕರನ ಮೆಚ್ಚುಗೆಗೆ ಕಾರಣ ಆತಂಡು ಅಡ ಬಯ್ಯ ಆಜು ಗಂಟೆ ಹಿಡಿದು ಬೊಕ್ಕ ಕಡಲ ಬರಿ ಪ್ರವಾಸ ಕೇಂದ್ರೊಳಗೆ ಪೋವಂದನಂಚ ತಡೆಪುನವು ಜನಕ್ಲಿನ ಏವ್ರಿಗೂ ಕಾರಣ ಆತಂಡು ಸಾರ್ವಜನಿಕ ಜಾಕೆಲೆಡು ಪರ್ದು ಬೂರುನ ಬೊಡ್ಚಾಂದಿವನ ವರ್ತನೆ ತೋಜಾವನ ಪೊಂಜೋಳೆಗೂ ಉಪದ್ರ ಕೊರ್ಪನ ಇಂಚಿನ ಮಾತ ನನ್ನ ಮಿತ್ತಗ ನಡೆಪೆರ ಬಲ್ಲಿಂದು ಬೆಚ್ಚ ಮುಟ್ಟಾದಿರು ಈ ನಡುಟು ಇತ್ತ ಬಯ್ಯ ಆಜು ಗಂಟೆ ಹಿಡಿದು ಬೊಕ್ಕ ಕರಾವಳಿದ ಕಡಲ ಭರಿಕ ಪೋಯರ ಬಲ್ಲಿಂದು ತಡೆಪು ಪಾಡ್ತಿರು ಪಣಂಬೂರು ಬೇಚಿದ ವ್ಯವಸ್ಥೆ ತುವಂದುಪ್ಪುನ ಯೋಜಕ ಬೆಲೆದಕ್ಲಿ ಬಯ್ಯ ಆಜು ಗಂಟೆ ಹಿಡಿದು ತಿರ್ಗಾಟದಕ್ಲಿನ ಬುಡಿಯರ ಬಲ್ಲಿಂದು ಸೂಚನೆ ಕೊಡ್ತಿರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸೂಚನೆ ದಂಚ ಗುರುವಾರ ಬಯ್ಯಗ್ ತಣ್ಣೀರ್ಬಾವಿ ಸುರತ್ಕಲ್ ಪಣಂಬೂರು ಸೋಮೇಶ್ವರ ಬೀಚ್ಲೆಡು ಕಾರ್ಯಾಚರಣೆ ನಡಪಾದಿರು ಸಂಶಯದಕ್ಲಿನ ಪೊಕ್ಕಾಡೆ ತಿರ್ಗುನಕ್ಲಿನ ಪರ್ದು ಬೊಡ್ಚಾಂದಿನ ವರ್ತನೆ ತೋಜಾವನಕ್ಲಿನ ವಿಚಾರಣೆ ಮಲ್ತದ ಜಾಗೃತೆ ಬಂತಿರು ಈಗ ಸಂಜೆ 6 ಗಂಟೆವರೆಗೂ ಜನರಲ್ಲಿ ಬೀಚ್ಗಳ ಹತ್ರ ಎಲ್ಲ ಓಡಾಡಲಿಕ್ಕೆ ಪರ್ಮಿಷನ್ ಇದೆ. ಅದಾದ ನಂತರ ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಟೂರಿಸ್ಟ್ಗಳು ಅವರು ಬಂದಂಥ ಸಂದರ್ಭದಲ್ಲಿ ದಟ್ ಅಕ್ಸೆಪ್ಟಬಲ್. ಆದರೆ 8:30 ಸಮಯದಲ್ಲಿ ಕತ್ಲಂದರೆ ಕತ್ಲಿರೋ ಬೀಚ್ನಲ್ಲಿ ಕುತ್ಕೊಂಡು ಮದ್ಯಪಾನ ಮಾಡೋದನ್ನೆಲ್ಲ ಭಾಳ ತಪ್ಪು. ಮದ್ಯಪಾನ ಮಾಡೋದಿರ್ಬೋದು, ಮತ್ತು ನಮಗೆ ಕೆಲವು ಗಾಂಜಾ ಸಿಕ್ಕಿದೆ, ಗಾಂಜಾ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಸಿಕ್ಕಿದೆ. ಸೊ ಈ ಥರ ಎಲ್ಲ ಅಲ್ಲಿ ಓದಂಥ ಸಂದರ್ಭದಲ್ಲಿ ಒಂದು ನಿಮ್ಗಳಿಗೂ ತೊಂದರೆ ಆಗ್ಬೋದು, ಎರಡನೇದು ನಿಮ್ಗಳಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು. ಈಗ ಸುಮಾರು ಜನ ಸ್ಟೂಡೆಂಟ್ಸು ಅವರ ಸ್ನೇಹಿತೆಯರ ಜೊತೆಗೆ ಬಂದಿದ್ದು 2-3 ಸ್ಥಳಗಳಲ್ಲಿ ನಾವು ಗಮನಿಸಿದ್ವಿ. 7-8 ಜನ ಹೆಣ್ಮಕ್ಳು ಅವರ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಜೊತೆ ಬಂದಲ್ಲಿ ಕತ್ಲು ಕುತ್ಕೊಂಡುವಂಥದ್ದು ನಾವು ನೋಡಿದ್ವಿ. ಯಾರಾದರೂ ದುಷ್ಕರ್ಮಿಗಳು ಏನಾದರೂ ತೊಂದರೆ ಮಾಡಿದರೆ, ಅಲ್ಲೇನಾದರೂ ಘಟನೆ ನಡೆದರೆ ಅದಕ್ಕೆ ಯಾರು ಅಕೌಂಟಬಲ್? ಪೊಲೀಸರನ್ನ ಇರುವ ಕೂಟ ಕಾರ್ಯಾಚರಣೆ ಇತ್ತು ಅಮಲ್ ಬೊಕ್ಕ 2 ಚಕ್ರದ ಗಾಡಿ ಕಾರ್ಲಿನ ಸ್ವಾಧೀನಕ್ಕೂ ತಂದಿರು ಬಯ್ಯ ಆಜು ಗಂಟೆ ಹಿಡಿದು ಬೊಕ್ಕ ಬೀಚ್ಲೆಡು ಏರ್ಲ ಉಪ್ಪ್ಯರ ಬಲ್ಲಿಂದು ಪೊಲೀಸರು ಸೂಚನೆ ಕೊಡ್ತಿರು. ಯುವರಾಜ ಸ್ವಾಮಿ ಮೋಸದ ಕೇಸುಡು ತನಿಖೆ ನಡಪಾವಂದು ಪುನಃ ಸಿಸಿಬಿ ಪೊಲೀಸರು ಆ ಕೇಸಿಗೆ ಸಂಬಂಧಪಟ್ಟದು ಸಿನಿಮಾ ನಟಿ ರಾಧಿಕಾ ಕುಮಾರ್ ಸ್ವಾಮಿಗೂ ಸಮನ್ಸ್ ಕೊಡ್ದು ಕೋರ್ಟ್ಗೂ ವಿಚಾರಣೆ ಹಾಜರಾಯರಕೇನೊಂದಿರ ಯುವರಾಜ್ ಸ್ವಾಮಿನ ಬ್ಯಾಂಕ್ ಅಕೌಂಟ್ ಹಿಡ್ದು ರಾಧಿಕಾನ ಅಕೌಂಟ್ಗೂ ಕಾಸಬೂರ್ ನೀಡಿದವರ ಅರೆನು ವಿಚಾರಣೆಗೂ ಲೈದಿರ ಕರೀನಾ ಕೆಲವು ವರ್ಷಗಳಿಡಿದು ಸಿನಿಮಾ ನಟಿ ರಾಧಿಕಾನ ಸುದ್ದಿ ಇಜ್ಜಾಂಡು ಇದೇ ಕೂಡ ಸುದ್ದಿ ಆವೊಂದುಲ್ಲೇರು ಯುವರಾಜ್ ಸ್ವಾಮಿ ಮೋಸದ ಕೇಸಿಡು ತನಿಖೆ ನಡಪಾವೊಂದು ಪುನಂಚಿತನ ಸಿಸಿಬಿ ಪೊಲೀಸರು ಆ ಕೇಸಿಗೆ ಸಂಬಂಧಪಟ್ಟದು ರಾಧಿಕಾ ಕುಮಾರ ಸ್ವಾಮಿಗೂ ಸಮನ್ಸ್ ಕೊರ್ದು ವಿಚಾರಣೆಗೂ ಹಾಜರಾಯರೆ ಕೆಂಡೊಂದಿರು ಆರ್ಎಸ್ಎಸ್ ನಾಯಕ ಎಂದು ಪಂಡೊಂದು ಬೇತೆ ಬೇತೆ ನಿಗಮಳಿನ ಗುರುಕಾರ ಪಟ್ಟ ಕೊರ್ಪಾವೆ ರಾಜ್ಯದ ರಾಜ್ಯಪಾಲರಾದ ಮಲ್ಪಾವೆ ಇಜ ಮಾತ ಪಂಡಿದು ಪಾಕಜ ನಡೆದು ಕೋಟಿಗಟ್ಲೆ ಕಾಸು ವಸೂಲು ಮಲ್ತದಿನ ಆರೋಪಿ ಯುವರಾಜ್ ಸ್ವಾಮಿನ ಬಂಧನ ಮಲ್ತದಿಂಡು ಯುವರಾಜ್ನ ವಿಚಾರಣೆಗೆ ಪಾಡ್ ನಡೆದ ಬೊಕ್ಕ ಆಯನ ಬ್ಯಾಂಕ್ ಅಕೌಂಟ್ ಹಿಡಿದು ರಾಧಿಕಾ ಕುಮಾರಸ್ವಾಮಿನ ಅಕೌಂಟ್ಗೂ ಲಕ್ಷಗಟ್ಲೆ ಕಾಸು ಬೂರಂದು ಪುನಃ ತೆರೆದು ಬೈತಂಡು ಒಂದುವೇ ಕೇಸರು ರಾಧಿಕಾನ ಸೋದರಿ ರವಿರಾಜ್ನ ವಿಚಾರಣೆ ಮಲ್ತದಿನ ಸಿಸಿಬಿ ರಾಧಿಕಾಗ್ಲ ಸಮನ್ಸ್ ಕೊಡ್ತುಂಡು ನಾಟ್ಯ ರಾಣಿ ಶಾಂತಲೆ ಬದುಕಿಗೆ ಸಂಬಂಧಪಟ್ಟದು ಪೊಡೆದಿನ ಪುದರಡು ಉಪ್ಪುನ ಪ್ರೊಡಕ್ಷನ್ ಹೌಸ್ಡು ಸಿನಿಮಾ ಮಲ್ಪೊಡುಂದು ಪಂಡದಿತ್ತಿನ ಯುವರಾಜ ಸ್ವಾಮಿ ತನ್ನ ಸ್ವಂತ ಖಾತೆಡ್ದೆ ತನಕ 15 ಲಕ್ಷ ರೂಪಾಯಿ ಪಾಡ್ತಿರು ಕೊಡೋರಿಯನ ಖಾತೆಡ್ದು 50 ಲಕ್ಷ ರೂಪಾಯಿ ಪಾಡ್ತಿರೆಂದು ರಾಧಿಕಾ ಕುಮಾರಸ್ವಾಮಿ ಬುಧವಾರ ಸುದ್ದಿಕೋಟುಡು ಪಡೆದಿದ್ದರು ಜ್ಯೋತಿಷಿ ಆಯ್ನಿಡ್ದವರ ಅರಿನ ಪೊಲಬು ಪಾಕ ವರ್ಷ ನಡೆದು ಉಂಡು ಅರಣ್ಣನೇ ಒಂಜಿ ಪ್ರೊಡಕ್ಷನ್ ಹೌಸ್ ಉಂಡು ಸಿನಿಮಾ ತಯಾರು ಮಲ್ಪೊಡುಂದು ಪನ್ಪುನ ಕಾರಣಕ್ಕೂ ತಾನು ಕಾಸದೆ ತೊಂದೆ ಅಗತ್ಯ ಬೂರುಂಡ ಅವೇನು ಪಿರ ಕೊರಿಯರೆ ತಯಾರೆಂದು ರಾಧಿಕಾ ಪಂಡಿತಿರು ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಲ್ಯುಡು ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರ ನೀಲೇಶ್ವರ ಪದ್ಮನಾಭ ತಂತ್ರಿಲೇನ ದುಂಬಾಳ್ತೆಡು ಧಾರ್ಮಿಕ ವಿಧಿವಿಧಾನೋಲೆನು ನಡಪಾದು ದೇವರಿಗೂ ಬ್ರಹ್ಮಕಲಶದ ಅಭಿಷೇಕ ಮಲ್ತಿರ ಊರು ಪರವೂರ್ಲೆನ ಭಕ್ತರು ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಲು ಸದಸ್ಯರು ಇತ್ತದು ಶ್ರೀ ದೇವರನ ಇಂಬುನಟ್ಟೊಂಡಿರ ಕುಡ್ಲದ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಶುಕ್ರವಾರ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತು ಪಾಂಡವರಿನ ಕಾಲದ ದೇವಸ್ಥಾನ ಆಯ್ನೆಡ್ದವರ ಈ ಜಾಗಿಗೂ ಪಾಂಡೇಶ್ವರ ಪನ್ಪುರ ಪುದರು ಬೈದಿದ್ದು ಪಾಂಡವರಿಡಿದು ಶ್ರೀ ಮಹಾಲಿಂಗೇಶ್ವರ ದೇವರನ ತಾಪನೆ ಆತನಂದ್ರ ಪುರಾಣ ನಂಬಿಕೆ ಭಕ್ತರಿಡ ಉಂಡು ಕಾಲಕಾಲಗೂ ಸರಿಯಾದ ದೇವಸ್ಥಾನ ಜೀರ್ಣೋದ್ಧಾರ ಆವೊಂದು ಬೈದಿಡು ನೀಲೇಶ್ವರ ಪದ್ಮನಾಭ ತಂತ್ರಿಳೇನ ದುಂಬಾಳ್ತಿಡು
ಪುರೋಹಿತರು ಕ್ಷೇತ್ರುಡು ಪ್ರಧಾನ ಪೂಜೆ ಮಲ್ಪನ ಬೇಯಲ್ ಗಣೇಶ್ ಭಟ್ರು ಇತ್ತದು ಕಲಶ ಪೂಜೆ ಹೋಮ ನಡಪಾದು ದೇವರಿಗೆ ಕಲಶಾಭಿಷೇಕ ಸುರುವಾಂಡ ಅಕೇರಿಗೆ ಬ್ರಹ್ಮ ಕಲಶದ ಅಭಿಷೇಕ ಮಲ್ತಿರು ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಪ್ರಧಾನವಾದ ಮಹಾಲಿಂಗೇಶ್ವರ ದೇವರು ಐದು ಬೊಕ್ಕ ಗಣಪತಿ ವೈಷ್ಣವಿ ದೇವಿ ಉಲ್ಲೆರು ಪಂಜುರ್ಲಿ ವೈದ್ಯನಾಥ ಮುಂಡಿತಾಯ ಗುಳಿಗೆ ನಾಗೆ ಇಂಚ ದೈವಾರಾಧನೆಲ್ಲ ನಡ್ತೊಂದಿತ್ತದು ಇದಕ್ಕೆ ಮಾತ ಕಲಶಾಭಿಷೇಕ ಮಲ್ತಿರು ಬ್ರಹ್ಮ ಕಲಶುಡ್ದು ಬೊಕ್ಕ ಪ್ರಸನ್ನ ಪೂಜೆ ಮಹಾಪೂಜೆ ನುಪ್ಪು ಪ್ರಸಾದಗೂ ಪೂಜೆ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತದೆ ಊರು ಪರ ಊರದ ಭಕ್ತರು ದೇವಸ್ಥಾನದ ಬ್ರಹ್ಮ ಕಲಶ ಸಮಿತಿಯ ಗುರುಕಾರ್ಯರು ರತೀಂದ್ರನಾಥ್ ಅತ್ತ ಅವರ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ವ್ಯವಸ್ಥಾಪನಾ ಸಮಿತಿಯ ಗುರುಕಾರ್ಯರು ಸುರೇಶ್ ತಲಾವಿಕ ಬೊಕ್ಕ ಸದಸ್ಯರು ವಿನೋದ್ ಕುಮಾರ್ ಸುಜಾತ ಅಹಲ್ಯ ಎನ್ ಮಹೇಶ್ ರಾವ್ ಕೆಸಿ ನೀನಾ ಸಂಜೀವ ಕೋಟ್ಯಾನ್ ವಾಸುದೇವ್ ಶಣೈ ಬಿಎಲ್ ಗಣೇಶ್ ಭಟ್ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತಾ ಎಂಎಚ್ ಬ್ರಹ್ಮ ಕಲಶದ ಕಾರ್ಯಡು ಪಾಲ್ಗೊಂಡರು. ಕಡಲ್ದ ಬರಿಟ್ ದಾನೇಂಡಲ ಅಪಾಯ ಎದುರಾಂಡ ಮಾತ್ರೆಗ್ಲ ನೆಂಪಾಪುನಿ ಈಶ್ವರ್ ಪನ್ಪುನಾರ್ ಜನಕ್ಲೇನ ಸಾಯಗು ಬರ್ಪುನಾರ್ಲ ಆರೆ ಓಡಲಿಗೆ ನೀರು ಒದಗವನ ಕೆಲಸ ಮಲ್ತೊಂದುಪ್ಪುನ ಈಶ್ವರ್ ನೀರುಗು ಏರೇ ಬೂರಡು ಬಚಾವ್ ಮಲ್ಪರೆ ಬಲಿಪುವೆರ ಅಂಡ ಅರೆನ ಇಲ್ಲಲ್ದ ಸ್ಥಿತಿ ಬಾರಿ ಕಷ್ಟಡುಂಡು ಇತ್ತೆ ಆ ಬಗಿಟ್ ಒಂಜಿ ವರದಿ. ಕರಾವಳಿ ಜಿಲ್ಲೆಲಿಡು ಕಡಲು ತುಯ್ಯರೆ ಮೀಯರೆ ಗೊಪ್ಪೆರೆಂದು ಎತೋ ಜನ ಬರ್ಪೆರು ಸುದೆ ನೀರಿಡು ನೀಂದುವೆರು ಅಪಾಯದ ಕಡಲಿಗೆ ಜಪ್ಪುವೆರು ನೀರಿಗೆ ಜತ್ತಿ ಬೊಕ್ಕ ಅಕ್ಲಿಗೆ ಅಪಾಯದ ಬಗೆಟ್ಟು ಅಕಲು ಪೂಜೆ ಎತೋ ಜನ ಅಪಾಯ ಗೊತ್ತಿ ಕಲ್ದು ಬೂರ್ತಿರು ಪ್ರಾಣ ಕಳವಂದಿರು ಅಪಾಯದ ಪುರ್ತುಡು ಒಡಿಪುಡು ನೆಂಪು ಅಪುನಿ ಈಶ್ವರ್ ಪನ್ಪುನಾರು ಜನಕುಲಿನ ಸಾಯುಗೂ ಬರ್ಪುನಾರ್ಲ ಆರೆ.
ಓಡೊಳೆಗ್ ನೀರು ಒದಗಾವನ ಕೆಲಸ ಮಲ್ತೊಂದುಪ್ಪಿನ ಈಶ್ವರ್ ನೀರಿಗ್ ಓಲೆ ಬೂರಡು ಬಚಾವ್ ಮಲ್ಪರೆ ಪಲಿಪುವೆರು ನೀರಿಡ್ದು ಮಿತ್ತು ವೈಪುವೆರು ಜುವ ಪೊಂಡಾಪುಣ ಮಿತ್ತು ವೈಪುವೆರು 41 ವರ್ಷದ ಈಶ್ವರ್ ಕರಿಣ 20 ವರ್ಷೋಳಿಡಿದು ಈ ಅಭ್ಯಾಸದಿ ಹೊಂದಿರು ಏರು ಅಪಾಯೋಡಿತ್ತಂಡಲ ಈಶ್ವರ್ಗ್ ಫೋನ್ ಪೋಪುಡು ನೀಂದು ನೆಟ್ಟು ಬಿರ್ಸೆ ಆದುಪುನ ಈಶ್ವರ್ ಈ ಬಗೆಟ್ ನಮ್ಮ ಕುಂಡದೊಟ್ಟಿಗೆ ಪಾತಿರ್ತಿರು. ಯಾನೊಂಜಿ 20 ವರ್ಷ ಒಂದು ಕಸ್ಬು ನಡೆ ಬೈದೆ ಅಂಚೆನೆ ನಾನು ಸ್ವಿಮ್ಮಿಂಗ್ ಕಿನ್ನಿಡ್ಲೆ ಕಲ್ತದ್ದು ಬೋದೆ ಅಂಚೆ ಅದು ಕೆಲವರು ಲಿತ್ತಂಡ ಬರ್ಪೆ ಅರ್ಜೆಂಟ್ಗೆ ನೀರು ಬೋಂಡ ಮೂಲ್ಪನೆ ನೀರು ವ್ಯವಸ್ಥೆ ಬೋಟ್ಗೆ ನೀರು ವ್ಯವಸ್ಥೆ ಮಲ್ತೊಂದಿಲ್ಲ ಬೋಟು ಪಾಡೊಂದಿಲ್ಲ ಅಂಚೆ ಅದು ಕೆಲವರು ಅರ್ಜೆಂಟ್ ಲಿಪ್ಪಿವ್ರೆ ನೀರು ಬೋಂಡ ಅದಾಗ ನಾನು ಆಕ್ಷನ್ ಮೂಲ್ಪನೆ ಇಪ್ಪತ್ತ ಪತ್ತು ಲಕ್ಕದ ಕೊರಪೆ ದಿನ ವೆಹಿಕಲ್ ಬುಡ್ದಿಪ್ಪುಂಡು ಗಾಡಿ ಬುಡ್ದಿಪ್ಪುಂಡು ಮಲ್ಲ ಏನಿಲ್ಲ ಲಾರಿ ಏನಿಲ್ಲ ಬುಡ್ಲ ಅಡಿಕೋದು ಸ್ಟ್ರೈನ್ ಲೆಬಿಡೋದು ಐಕೆ ಅರೇಂಜ್ಮೆಂಟ್ ಮತ್ತು ಲಕ್ಕ ಕೊರಪೆ ಅಂಚೆನೆ ಅನ್ನ ಇಲ್ಲಾಡು ರಡ್ಡು ಜೋಕುಲ್ಲ ಹ್ಯಾಂಡಿಕ್ಯಾಪ್ ಆಗಲ ಅವು ಬ್ಯಾನೇನು ಪನ್ಪಿನ ಹತ್ತು ಹೆಂಗೆ ಮಸ್ತ್ ಮಂಗೊಂಡು ಅಂಚಾಂಡಲ್ಲ ಆ ಬ್ಯಾನೇನು ಜೀವನಲ್ಲ ಮೂಲಬತ್ತೇನು ಬ್ಯಾಲೆ ಮೇಲೆ ತಂದಿಲ್ಲ. ಈ ಸಮಾಜ ಸೇವೆಡು ಆರು ಏಪಲ ಕಾಸಕೇಂದಿನಾರು ಅತ್ತು ಅಪಾಯಗು ಬೂರ್ನಕ್ಲಿನ ಇಲ್ಲದಕ್ಲೆಗ್ ದುಕ್ಕೊಡು ಉಪ್ಪುನಗ ಕಾಸದ್ದು ತೊನ್ನಿಯಂಚ ಅವು ತನಕ ಇಷ್ಟ ಇಜ್ಜಿಂದು ಆರು ಪನ್ಪೇರು ನೀರಿಡು ಮುರ್ಕುದು ನಾಡು ಪತ್ತನ ಕಾರ್ಯಕ್ಕೂ ಸಹಾಯ ಆಯರೆ ಆಕ್ಸಿಜನ್ ಕಿಟ್ ಸರ್ಕಾರ ಕೊರಡುಂದು ಬೇಡಿಕೆನು ಆರು ತುಂಬುದಿದ್ದರು. ಯಾವ ಸಂಭಾವನೆ ತಗೊಳ್ಳೋದಿಲ್ಲ ನಾನು, ಯಾಕೆಂದ್ರೆ ನನಗೊಂದು ತೃಪ್ತಿ ಇದೆ ಈ ಕೆಲಸ ಮಾಡಿದೆ. ಹಾಗೆ ನಾನು ಯಾವ ಹಣನೂ ಕೇಳೋದಿಲ್ಲ ಅವ್ರ ಹತ್ರ, ಅವ್ರು ಕೊಡ್ತಾರೆ, ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಇಷ್ಟು ಕೆಲವು ಡೆಡ್ ಬಾಡಿ ಮನೆಗೆಲ್ಲ ಓದಲ್ಲೂ ಹಣ ಕೊಟ್ಟಿದ್ದಾರೆ, ನಾನು ತಗೊಳ್ಳಿಲ್ಲ. ಯಾಕಂದರೆ ಅವ್ರ ಪರಿಸ್ಥಿತಿಯೇ ಕಷ್ಟ ಇರ್ತದೆ, ಅವರು ಅಳ್ತಾ ಇರ್ತಾರೆ. ಆ ಟೈಮಲ್ಲಿ ಹಣ ತಗೊಳ್ಳೋದು ಸರಿಯಾಗಲ್ಲ. ನಂದು ಈಗ 2 ಮಕ್ಕಳು ಹ್ಯಾಂಡಿಕ್ಯಾಪ್ ಉಂಟಲ್ಲ, ಅದನ್ನ ನೆನೆಸ್ಕೊಂಡು ಯಾಕೆ ಆತ ತೆಗಿಬೇಕಂತದ ಹಣ, ನಾನು ಕಷ್ಟದಲ್ಲೇ ಇದ್ದೀನಿ ನಾನು ಸಹ. ಮಾತಿನ್ಲ ಸಂತೋಷಡೆ ಎದುರ್ಸಾವನ ಈಶ್ವರನ ಇಲ್ಲದ ಸ್ಥಿತಿಗತಿ ಬೇಜಾರದ ಸಂಗತಿ ಆದುಂಡು. ಮೂವೇರು ಜೋಕ್ಲೆಡ್ 18 ವರ್ಷದ ಈರ್ವೇರು ಜೋಕ್ರು ವಿಶೇಷ ಚೇತನರು ತಿಂಗಳಿಗೂ 1,000 ಗಟ್ಲೆ ರೂಪಾಯಿ ಮರ್ದಕ್ಕೆ ಖರ್ಚು ಹಾಕುಡು ಅಂಚಾದ ಸರ್ಕಾರದ ಸಹಾಯ ಬೋರ್ಡೊಂದು ಪನ್ಪೇರು ಅರಿನ ದೋಸ್ತಿಲು. ಅವರಿಗೆ ತೀರಾ ಕಡುಬಡತನದಲ್ಲೂ ಈ ಸೇವೆಯನ್ನು ಮಾಡ್ತಾ ಇರುವುದೇ ನಮಗೆ ಒಂದು ಮಲ್ಪೆ ಜನತೆಗೆ ಒಂದು ಹೆಮ್ಮೆಯ ವಿಷಯ. ಇಂಥ ಒಬ್ಬ ಸೇವಕ ನಮ್ಮಲ್ಲಿ ಇದ್ದಾನಂತ ನಮಗೆ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ಅವರನ್ನು ಅಂತಹ ಸೇವಕನನ್ನು ನಾವು ಉಳಿಸ್ಕೋಬೇಕಾದ್ರೆ ಅವರಿಗೆ ಆಧುನಿಕ ಸಲಕರಣೆಗಳ ಅವಶ್ಯಕತೆ ಕೂಡಲೇ ಇದೆ. ದಯವಿಟ್ಟು ಈ ಬಗ್ಗೆ ಜನಪ್ರತಿನಿಧಿಗಳು, ಸರ್ಕಾರ, ಪೊಲೀಸ್ ಇಲಾಖೆ ಇಂಥ ಒಬ್ಬ ಅಪರೂಪದ ಸೇವಕನನ್ನು ಸಮಾಜದಲ್ಲಿ ಉಳಿಸ್ಕೋಬೇಕಾದ್ರೆ ಅವರಿಗೆ ಬೇಕಾದಂತಹ ಆಧುನಿಕ ಸಲಕರಣೆಯನ್ನು ನೀಡಿ ಅವರ ಕುಟುಂಬಕ್ಕೂ ಆಧಾರವಾಗುವ ಯಾವುದಾದ್ರೂ ಒಂದು ಯೋಜನೆಯನ್ನು ಪ್ರಕಟಿಸಬೇಕಾಗಿ ನಾನು ಸರ್ಕಾರದಲ್ಲಿ ವಿನಂತಿ. ಇಂಚ ಒಂಜಿ ಫೋನ್ ಬತ್ತಿಗಿನೇ ಸೀದಲ್ಲಕ್ಕೊಂದು ಪೋಪೇರು ಅಲ್ಲು ಮುರ್ಕೆರೆ ಉಂಡು, ಮೂಲು ಮುರ್ಕೆರೆ ಉಂಡು, ಅಲ್ಲು ಪುಣಗೆಪ್ಪೆರೆ ಉಂಡು, ಮೂಲಿಗೆ ಪುಣಗೆಪ್ಪೆರೆ ಉಂಡು ಅಂದು ಆಂಡಲ ನಮ್ಮ ಒಂಜಿ ಧೈರ್ಯಡೆ ಅರೇನು ಕಡಪುಡೊಂದುಲ್ಲ ಎಂಕಲೆ ಒಂತೆಲ್ಲ ಬೇಜಾರು ಆಪುಜಿ ಪಂಡ ನಮ್ಮ ಇಲ್ಲಡ್ಲ ಅಂಚಿನ ಪರಿಸ್ಥಿತಿ ಉಂಡು ಪಂಡ ಜೋಕುಲ್ ರೆಡ್ ಅಂಗವಿಕಲರಾದುಲ್ಲೇರು ಅವು ಬೇನೆ ಎಂಕಲೆ ಗೊತ್ತುಂಡು ಒಂಜಿ ಪುಣ ಸಿಕ್ಕೋಡು ಅಗಲ ಇಲ್ಲದಗಲೆಗಲ ಅವು ದೂರ ಪೋಂಡ ಅವು ಸಿಕ್ಕಂದೆ ಇತ್ತುಂಡಲ್ಲ ಅರೆ ಅಗಲೆಗಲ ಒಂಜಿ ಉಂದಿಪ್ಪುಂಡತೆ ಐಕೋಸ್ಕರ ಅದು ಪೋದು ಈರು ಗೆತ್ತುಕೊರ್ಲು ಬಲ್ಲೆ ಅಂದು ಯಾನೊಂಜಿ ಧೈರ್ಯಡು ಕಡಪುಡು ಬುಡ್ಪ್ಯಾರೇನು ಆರು ಪೋದು ಮಲ್ಪುನ ಬೇಲೆಡು ಇಂಕ್ ಮಸ್ತ್ ಹೆಮ್ಮೆ ಉಂಡು. ಆರು ಬೆಂತಿನ ದೊಡ್ಡ ಇಂಕಲಿಗೆ ಯಾವುಜಿ ನಮ್ಮ ಉಣಸದ ಖರ್ಚಿಗೆ ಮಾತ್ರ ಸೀಮಿತ ಆದುಂಡು. ಸಮಾಜೋಡು ಏರಂಡ ಗಣ್ಯ ವ್ಯಕ್ತಿಲು ಇತ್ತುಂಡ ಒಂತೆ ಸಹಾಯ ಮಲ್ಪಲೆ ಬಕ್ಕ ಎನ್ನರಡ್ಡು ಜೋಕುಲ್ಲ ಅಂಗವಿಕಲರಾದು ಉಲಾಯ್ಡೆ ಉಲ್ಲೇರು ಒರಿಯಾಗಿ 20 ವರ್ಷ ಆಂಡು ಒರಿಯಾಗ 12 ವರ್ಷ ಆಂಡು. ಇಲ್ಲಡು ಭಾರಿ ಬಡಪತ್ತು ಇತ್ತುಂಡಲ ಬಡವೇರು ಶ್ರೀಮಂತಿರು ಪನ್ಪುನ ಬೇತದಂತೆ ಜುವ ಒರಿಪಾವನ ಕಾರ್ಯದುಲ್ಲಿರು ಓಡಿಪುದ ಈಶ್ವರ್ ಸರ್ಕಾರಿ ಕೆಲಸಕ್ಕೂ ಸಹಾಯ ಆಪುನ ಅರೆಗ್ ಸರ್ಕಾರಲ ಸಹಾಯ ಮಲ್ಪುಡಾತುಂಡು. ಬಜಪೆದ ಪೆರ್ಮುದೆ ಕನ್ನಿಕಾ ನಿಲಯಡು ಗುರುವಾರ ಶ್ರೀದೇವಿ ಮಹಾತ್ಮೆ ಪರಕೆದ ಆಟ ನಡೆತಂಡ. ಉದ್ಯಮಿ ಯಾದವ ಕೋಟ್ಯಾನ್ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮಂಡಳಿಡ್ದು ಈ ಪರಕೆದ ಆಟೋನು ಅಟ್ಟಣೆ ಮಲ್ತದಿತ್ತೆರ.
ಕೊರೋನಾ ಮಾಮಾರಿ ಸೀಕಿಡ್ದವ್ರ 2028 ಮಾರ್ಚ್ ತಿಂಗಳುಡ್ದು ಬೊಕ್ಕ ಯಕ್ಷಗಾನ ಸೇರಿದ ಇಡೀ ಸಾಂಸ್ಕೃತಿಕ ಲೋಕನೇ ಬಂದಾದಿತ್ತರ ಆಟದ ಮೇಳೊಲಿನ ತಿರ್ಗಾಟ ಪತ್ತನಾಜೆ ಅನಗ ಗೆಜ್ಜೆಗಿರಿಪುನ ಬದಲು ಐಡ್ದುಂಬೆ ಪ್ರದರ್ಶನ ಉಂಟಾದಿತ್ತ ನವೆಂಬರ್ 2 ಬೊಕ್ಕ ಆಟ ತಿರ್ಗಾಟ ಮೇಳಲು ಕೂಡ ತಿರ್ಗಾಟ ಶುರು ಮಾಡ್ತದ ಕಟೀಲು ಧರ್ಮಸ್ಥಳ ಮೇಳಲು ತಿರ್ಗಾಟ ಶುರು ಮಾಡ್ತದ ಪಾವಂಜದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ನಿಲೆಟ್ ಭಾಗವತರು ಪಟ್ಲ ಸತೀಶ ಶೆಟ್ಟಿ ಹೊಸ ಮೇಳ ಕಟ್ಟದು ಅವು ಇತ್ತೆ ಪ್ರದರ್ಶನ ಕೊರನುಂಡು ಗುರುವಾರ ರಾತ್ರಿ ಬಜಪೆದ ಪೆರ್ಮುದೆ ಕನ್ನಿಕಾ ನಿಲಯೋಡು ಪಾವಂಜದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಆಟದ ಮೇಳೊಡ್ದು ಶ್ರೀ ದೇವಿ ಮಹಾತ್ಮೆ ಪ್ರಸಂಗದ ಪ್ರದರ್ಶನ ನಡೆತಂಡ ಕನ್ನಿಕಾ ನಿಲಯದ ಯಾದವ ಕೋಟೆ ಅನ್ಬಕ್ಕ ಕುಟುಂಬದ ಕುಲು ಈ ಪರಕೆದ ಆಟನು ಅಟ್ಟಣೆ ಮಲ್ತದಿತ್ತರ ಊರ್ದ ಬಕ್ಕ ಸುತ್ತಮುತ್ತದ ಯಕ್ಷಗಾನ ಅಭಿಮಾನಿಲು ಶ್ರೀ ದೇವಿ ಮಹಾತ್ಮೆ ಆಟ ತುಯ್ಯರ ಕೆಲವು ದಿನೋಡ್ದಿಂಚ ರಾತ್ರಿ ಬರ್ಸಬರೊಂದು ಪಿನಿಡ್ದವ್ರ ಒಂತೆ ಸಮಸ್ಯೆ ಆದಿತ್ತಲ್ಲ ಕನ್ನಿಕಾ ನಿಲಯದ ನಿಲೆಟ್ ಬೇತೆ ಬೇತೆ ಆಟದ ಮೇಳಲಿಡ್ದು ಪರಕೆದ ಆಟ ಗೊಬ್ಬ ಒಂದೊಲ್ಲೆರ ಶ್ರೀ ಧರ್ಮಸ್ಥಳ ಬೊಕ್ಕ ಕಟೀಲು ಮೇಳಲೊಡ್ದ್ಲ ಪರಕೆದ ಆಟನು ಯಾದವ ಕೋಟ್ಯಾನ್ ಅಟ್ಟಣೆ ಮಲ್ತದೇರ ಹೇಗೆ ಮಜಪೂತ್ರೆ ಓಹೋ ನಿನ್ನ ಕಟಿ ಅವನ ತುಟಿ ನಿನ್ನ ಕರಳು ಅವನ ಬೆರಳು ನಿನ್ನ ಅಡಿ ಅವನ ಮುಡಿ ನಿನ್ನ ರಟ್ಟೆ ಅವನ ಹೊಟ್ಟೆ ನಿನ್ನ ಕೇಶ ಅವನ ಮೀಸೆ, ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗ? ನನ್ನ ರಟ್ಟೆ ಅವನ ಹೊಟ್ಟೆ ಆಗುವುದು ಬೇರೆ ಬೇರೆಯೋ. ನನ್ನ ಕೇಶದಲ್ಲಿ ನಾನು ಮೀಸೆ ಮಾಡಿ ಅವನಿಗೆ ಕೊಟ್ಟಿದ್ದೇನೆ. ಕೊಟ್ರೆ ತಗೊಳ್ತಾನೆ ಅವ, ಬಿಡುವುದಿಲ್ಲ. ಅದು ನೋಡುವುದಕ್ಕೆ ಒಂದೇ ರೀತಿ ಉಂಟು ಎಂಬ ಕಾರಣದಿಂದ ನಾನು ಒಟ್ಟು ಮಾಡಿ ಹೊಗಳಿದ್ದು. ಏನು ಆಶೀರ್ವಾದ ಉಡುಗೊರೆ ಎಂಬುದಾಗಿ ಎಷ್ಟೊಳ್ಳೆ ವಿಷಯ. ತಂದದ್ದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡೋದ್ರೆ ಆಯ್ತು, ಮುಗೀತಲ್ಲ. ಹಾಗಂತ ಅದೇ ಹೇಳ್ತಾ ಇದ್ದಾರೆ ಪುರೋಹಿತರ ಕೈ ಬೀಳ್ಬೇಕು ಅಂತ. ನನ್ನ ಕೈ ಬಿದ್ರೆ ಗೊತ್ತಾದಿತ್ತು ನಿಮಗೆ, ನಾನು ಇರುವ ಒಬ್ಬ ಪುರೋಹಿತ, ನಾನು ಕೈ ಬಿದ್ರೆ ಮತ್ತೆ ನೀವು ಮತ್ತೆ ಬರೋ ಕ್ರಮಕ್ಕೆ ಒಂದು ಕೊಡುವ ಬಂದಾಗಿದೆ. ಹೌದಾ? ಎಷ್ಟಾದ್ರೆ ಅಷ್ಟೇ ಅಮ್ಮ, ಹೇಳುವುದಕ್ಕೆ ಏನು ಸುಖವೇ ಇಲ್ಲ. ಏನು ಮಾಡುದಮ್ಮ, ಇದಕ್ಕೆಲ್ಲ ಮೋಸ ಅಂತ ಹೇಳಬೇಕು. ಒಂಟನೆ ದೇವತೆಗಳ ಕುತಂತ್ರ ನನ್ನ ಅಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ, ಆ ದಯಾಮತಿಯೇ ನಿನ್ನ ತಂದೆಯ ಮರಣಕ್ಕೆ ಕಾರಣ. ಓಡಿದಂತ ದೇವತೆಗಳು ನಂಬಬೇಡಿ, ಬದುಕುವ ದಾರಿ ಮಾಡ್ತಾರೆ. ಅವರವರಾಗಿ ಬದುಕುವುದಿಲ್ಲ, ಅವರನ್ನು ಬದುಕಿಸಲಿಕ್ಕೆ ಇದ್ದಾರೆ. ಬ್ರಾಹ್ಮಣರ, ಋಷಿಗಳ, ಮುನಿಗಳ ಕೆಲನೆ ಮಾಡಿ ಹವಿರ್ಭಾಗುವ ದೇವತೆಗಳು ಕೊಡ್ತಾರೆ. ಹವಿಸನ್ನು ಹುಟ್ಟಂತ ದೇವತೆಗಳಲ್ಲ, ದಿನದಿಂದ ದಿನಕ್ಕೆ ಕೊಂಬಿ ಬರುತ್ತಾರೆ. ಮತ್ತವರಿಗಂಬ ಅರ್ಜಿ ಮಾಡಿ ಅರ್ಪಣವಲ್ಲ ವರದ ಬಲದಿ ಸುರರೋಧವೆಲ್ಲ ಬದೆಸಗಿಡಿಸಿರು ಪ್ರೀತಿಯಿಂದ. ನಾರಾಯಣ, ಮಕ್ಕಳಾದಂತಹ ನಮ್ಮೆಲ್ಲರ ಕಣ್ಣೀರ ಕರೆಯನ್ನ ಆಲಿಸಿ ಕರೆಗಿಡಿದೆಯ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವು ಹರ್ಷಚಿತ್ತರಾಗಿದ್ದೆವು. ಜಯ ಜಯವೆನುತ ಪದಕಿರಗೆ ಜಯ ಜಯ. ವಿಧಿಯಿಂದ ವರವನ್ನು ಪಡೆದೆಯ, ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯ, ಋಷಿ ಮುನಿಗಳನ್ನು ಪೀಡಿಸಿದೆಯ, ಸ್ವರ್ಗಕ್ಕೆ ದಾಳಿ ಮಾಡಿದೆ ಕೆಟ್ಟವನು. ಇದೋ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ಹಯಗಿರಿನೋದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುದೇ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯತೆ ಪರ್ದಿನಿ ಶೀಲಸುತೆ. ಇತ್ತೆ ಕುಡೋರ ಏನಿತ ಮಲ್ಲ ಸುದ್ದಿಲು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಕುಡ್ಲಡ್ ಸಿಐಟಿಯು ಪ್ರತಿಭಟನೆ. ಕೇಂದ್ರ ಸರ್ಕಾರ ಅದಾನಿ ಮೋದಿ ಸರ್ಕಾರ ಆವೊಂದುಂಡು ಸುನಿಲ್ ಕುಮಾರ್ ಬಜಾಲ್.
ಸ್ಮಾರ್ಟ್ ಸಿಟಿ ಯೋಜನೆയുടെ ಕುಡ್ಲಡು ಒಟ್ರಾಸಿ ಗರ್ತು ಪಾಡ್ದು ಸಮಸ್ಯೆ ಹೈಕೋರ್ಟ್ ಕಾಮಗಾರಿಗೆ ತಡೆಪು ಪಾಡ್ನಿಡ್ದವರ ನನಲಾರ್ತು ಕಷ್ಟ ಒಂದು ವರದಿ. ಪಾಂಡೇಶ್ವರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಮಿನದನ. ಓಡುಲೆಗ ನೀರ್ ಸಾಗವ್ನ ಕೆಲಸ ಮಲ್ತೊಂದು ಕಡಲ್ ಅಪಾಯದ ಪೊರ್ತುಡು ಜೀವ ರಕ್ಷಣೆ ಮಲ್ಪುನ ಈಶ್ವರ್. ಸರಕಾರಿ ಕೆಲಸಗೂ ಸಹಾಯ ಆಪುನ ಈಶ್ವರ್ಯಗೂ ಸರಕಾರದ ಸಹಾಯ ಅಗತ್ಯ ಒಂದು ವರದಿ. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.